ಮುಖ್ಯಮಂತ್ರಿ ಮೇಲೆ ಹೈಕಮಾಂಡ್ಗೆ ವಿಶ್ವಾಸವಿಲ್ಲ, ಅವರ ಪಕ್ಷದ ಮುಖಂಡರ ಬಿಎಸ್ವೈ ಆಡಳಿತ ವಿಫಲ ಅಂತಾರೆ ಎಂದು ಕೆಪಿಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಸಿಎಂ ಬದಲಾವಣೆಯ ಕುರಿತು ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಅರುಣ್ ಸಿಂಗ್ ರಾಜ್ಯಕ್ಕೆ ಬಂದರೂ ಏನೂ ಪ್ರಯೋಜನ ಆಗಿಲ್ಲ. 3 ದಿನ ಬೆಂಗಳೂರಿನಲ್ಲಿ ಕುಳಿತು ಮೀಟಿಂಗ್ ಮಾಡಿದ್ರು ಅಷ್ಟೇ. ಬರೀ ಯಡಿಯೂರಪ್ಪ ಹೋಗಬೇಕಾ ಇರಬೇಕಾ ಎಂಬುದೇ ಚರ್ಚೆಯಾಗುತ್ತಿದೆ. ಸರ್ಕಾರಕ್ಕೆ ಜನರ ಜೀವನದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಬಿಜೆಪಿ ಸರ್ಕಾರ ಒಂದು ಅಯೋಗ್ಯರ ಸರ್ಕಾರ ಎಂದು ಸಲೀಂ ಅಹಮದ್ ವಾಗ್ದಾಳಿ ನಡೆಸಿದ್ದಾರೆ. ಘಟನೆಗಳು ನಡೀತಾ ಇದೆ. ಅವರ ಮುಖ್ಯಮಂತ್ರಿ ಮೇಲೆ ಅವರ ಪಕ್ಷದ ಹೈಕಮಾಂಡ್ಗೆ ವಿಶ್ವಾಸ ಇಲ್ಲ. ಯಡಿಯೂರಪ್ಪ ಇಸ್ ದ ಮೋಸ್ಟ್ ವೀಕೆಸ್ಟ್ ಚೀಫ್ ಮಿನಿಸ್ಟರ್ ಹೇಳಕ್ ಬಯಸ್ತಾ ಇದ್ದೇನೆ. ಅದು ನಾನು ಹೇಳ್ತಾ ಇಲ್ಲ, ಅವರ ಪಕ್ಷದ ಮುಖಂಡರು ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ಸಂಪೂರ್ಣ ವಿಫಲರಾಗಿದ್ದಂತ ಮಾತು ಅವರ ಪಕ್ಷದ ಮುಖಂಡರು ಹೇಳ್ತಾ ಇದ್ದಾರೆ. ಇವತ್ತು ಬಿಜೆಪಿ ಹೈಕಮಾಂಡ್ ಕೇಳ್ತೀನಿ ನಾನು, 2ನೇ ಅಲೆ ಬರೋ ಸಂದರ್ಭದಲ್ಲಿ ಅರುಣ್ ಸಿಂಗ್ ಅವರ ಜನಸಿಟಿ 3 ದಿವಸ ಬಂದು ಬೆಂಗಳೂರಲ್ಲಿ ಕೂತ್ಕೊಂಡ್ರು. ಇಡೀ ರಾಜ್ಯ ಸರ್ಕಾರ, ಅವರ ಮಂತ್ರಿಗಳು, ಅವರ ಶಾಸಕರು ಬೆಂಗಳೂರು 3 ದಿವಸ ಕಳೆದು ಎಲ್ಲ ಜವಾಬ್ದಾರಿ ಮರೆತರು. 2ನೇ ಅಲೆ ಜನರ ಶಾಪ ಇವ್ರು ತಟ್ಟುತ್ತೆ. ಲಕ್ಷಾಂತರ ಜನ ಜೀವ ಕಳ್ಕೊಂಡ್ರು. ಆಕ್ಸಿಜನ್ ಇಲ್ಲ, ವೆಂಟಿಲೇಟರ್ಸ್ ಇಲ್ಲ, ಮೆಡಿಸಿನ್ಸ್ ಇಲ್ಲ. ಆದ್ರೂ ಕೂಡ 3 ದಿನ ಕೂತ್ಕೊಂಡು ಅರುಣ್ ಸಿಂಗ್ ಅವರು ಬಂದು ಮುಖ್ಯಮಂತ್ರಿ ಇರಬೇಕಾ, ಮುಖ್ಯಮಂತ್ರಿ ಹೋಗ್ಬೇಕಾ, ಮಂತ್ರಿ ಇರಬೇಕಾ, ಮಂತ್ರಿ ಹೋಗ್ಬೇಕಾ, ಗುಂಪುಗಳು ಮಾಡಿ ದೇ ಹ್ಯಾವ್ ಟೋಟಲಿ ಫೇಲ್ಡ್ ಆಸ್ ಟು ಗವರ್ನ್ ದಿಸ್ ಸ್ಟೇಟ್. ದೇ ಹ್ಯಾವ್ ಟೋಟಲಿ ಫೇಲ್ಡ್. ರಾಜ್ಯದ ಜನರ ಜೀವನದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲಂತಹ ಸರ್ಕಾರ ಅದು ಇದ್ರೆ